ಗಾಬರಿಯ ಸ್ವರ ಕೇಳಿ ಒಂಥರ ಆದರೂ ಏನು ಎಂದು ಕೇಳುತ್ತಾಳೆ ಚಂದನ. ನನ್ನ ಕ್ಷಮಿಸಿಬಿಡು ಚಂದನ, ನಾನು ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೀನಿ. ನನ್ನ ಏನಾಯಿತು ಎಂದು ಗಂಭೀರವಾಗಿ ಕೇಳಿದಾಗ, ನನ್ನ ಸೌದಿ ಹೆಂಡತಿ ನನಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ದಾಳೆ. 5 ಲಕ್ಷ ಪಂಗನಾಮ ಹಾಕಿ. ನಾನು ಕಟ್ಟೋದಿದ್ರೆ ನನಗೆ ಜೈಲೆ, ನನಗೆ ಬರಲೇ ಆಗೋದಿಲ್ಲ. ನನ್ನ ಟಿವಿ ಲ್ಯಾಪ್ಟಾಪ್ ಮಗುವನ್ನು ಎತ್ತಿಕೊಂಡು ಹೋಗಿದ್ದಾಳೆ. ದಯವಿಟ್ಟು ನನ್ನ ಕಾಪಾಡು, ನಿನ್ನ ಕಾಲು ಹಿಡಿಯುತ್ತೇನೆ ಚಂದನ, ನನ್ನ ಕಾಪಾಡು ಎಂದಾಗ ಏನು ಮಾತನಾಡದೆ ಫೋನ್ ಇಟ್ಟು ಬಿಟ್ಟಳು ಚಂದನ. ಕಣ್ಣ ನೀರು ಹಾಗೆ ಉಕ್ಕಿ ಬಂದಾಗ ಮಕ್ಕಳಿಬ್ಬರು ಏನಾಯಿತಮ್ಮ, ಅಪ್ಪ ಕಷ್ಟದಲ್ಲಿದ್ದಾನ, ಏನಾಯಿತಮ್ಮ ಎಂದಾಗ ಏನೂ ಇಲ್ಲ ಖುಷಿ ಎಂದು ಮಗಳಿಗೆ ಹೇಳುವಾಗ, ಯಾಕೆ ಅಪ್ಪ ದೂರ ಇದ್ದಾನೆ ಅಂತ ಬೇಸರನ ಎಂದು ಋತಿಕ್ ಕೇಳಿದಾಗ, ಅಲ್ಲ ಕಂದ ಎಂದು ಹೇಳುತ್ತಾಳೆ ಚಂದನ. ಎಲ್ಲರ ಅಪ್ಪನ ಹಾಗೆ ನಮ್ಮ ಅಪ್ಪನ ಹತ್ರ ಇದ್ರೆ ಎಷ್ಟು ಚಂದ ಅಲ್ಲ, ಆದರೆ ನಮ್ಮ ಅಪ್ಪ ದೂರ ಇದ್ದಾರೆ, ಏನು ಮಾಡುವುದು ಎಂದು ಮಕ್ಕಳು ತಾವಾಗಿ ಮಾತನಾಡುವಾಗ, ಓದಲ್ಲಿ ಎಲ್ಲ ಮಕ್ಕಳಾದರೆ ಯಾವ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಮಲಗಿದವಳಿಗೆ ಕೊರಳ ತಾಳಿ ಕಾಡುತ್ತದೆ. ಎತ್ತಿ ಬಿಸಾಡುತ್ತೇನೆ ಎಂದು ತೆಗೆಯಲು ಹೋದಾಗ ತೆಗೆಯಲು ಕೈಯೇ ಬರದು. ಇದೇ ಸಂಸ್ಕಾರವಂತ ಹೆಣ್ಣು ಮಕ್ಕಳ ನಡವಳಿಕೆ. ತಪ್ಪೋ ಒಪ್ಪೋ ಮಕ್ಕಳಿಗಾಗಿ ಎಂದು ಕ್ಷಮೆ ಕೊಡುತ್ತಾಳೆ. ಈಗ ನಾನು ಅಷ್ಟೇ, ಬರಲಿ, ಬಂದ ಮೇಲೆ ವಿಚ್ಛೇದನ ಪಡೆದುಕೊಳ್ಳುತ್ತೇನೆ. ಇಂಥವರು ಇನ್ನಾದರೂ ಹಾಗೆ ಎಂದುಕೊಂಡು ತನ್ನ ಕೆಲಸಕ್ಕೆ ಹೋಗುವಾಗ ಸುನಂದ ಸೆರಗು ಹಿಡಿದುಕೊಂಡು, ನನ್ನ ಮಗನ್ನ ನನಗೆ ಉಳಿಸಿಕೊಡಮ್ಮ, ನಿನ್ನ ಕಾಲು ಹಿಡಿಯುತ್ತೇನೆ, ಬೇಕಾದರೆ ಬಂದ ಮೇಲೆ ಅವನನ್ನು ಬಿಟ್ಟು ಬಿಡು, ಈಗೊಮ್ಮೆ ಅವನು ಇಂಡಿಯಾಗೆ ಬರುವ ಹಾಗೆ ಮಾಡಮ್ಮ ಎಂದು ಹೇಳುವಾಗ ಚಂದನಾಳಿಗೆ ತನ್ನ ಮಕ್ಕಳ ನೆನಪಾಯಿತು. ಏನೇ ಆದರೂ ತಾಯಿಗೆ ಮಕ್ಕಳು ಶ್ರೇಷ್ಠ, ಇವರು ಅದಕ್ಕೆ ಹೊರತಲ್ಲ ಎಂದುಕೊಂಡು, ನನಗೂ ಅವರಿಗೂ ಸಂಬಂಧವಿಲ್ಲ, ನಿಮಗೆ ಕೊಡ್ತೀನಿ, ಕಟ್ಟಿ ವಿಮಾನ ಹತ್ತಿ ಬರಲಿ, ನಂತರ ನೀವು ನಿಮ್ಮ ಮಗ ಉಂಟು, ನನಗೆ ಈ ಸಂಬಂಧ ಸಾಕಾಗಿದೆ. ಗಂಡ ಎಂಬ ಪ್ರೀತಿಯಲ್ಲಿ ಕೊಟ್ಟಿಲ್ಲ, ಒಬ್ಬ ತಾಯಿಯ ರೋದನೆ, ಮಕ್ಕಳಿಗಾಗಿ ತಂದೆ ಇರಲಿ ಎಂದು ಕೊಟ್ಟಿರುವೆ. ಏಕೆಂದರೆ ಇದು ಭಾರತ, ಇಲ್ಲಿ ಅನೈತಿಕ ಸಂಬಂಧಗಳಿಗೆ ಬೆಲೆ ಇಲ್ಲ. ಎಷ್ಟೋ ಮಕ್ಕಳನ್ನು ಹುಟ್ಟಿಸಿರಬಹುದು ಅವರು, ಆದರೆ ನೈತಿಕವಾಗಿ ಈ ಮಕ್ಕಳಿಗೆ ಅಪ್ಪ. ನಾಳೆ ಯಾರು ಬರುತ್ತಾರೋ ಮಕ್ಕಳನ್ನು ಹಿಡಿದುಕೊಂಡು, ಯಾರಿಗೆ ಗೊತ್ತು, ಅದನ್ನೆಲ್ಲ ನೋಡಿ ಸುಧಾರಿಸುವಷ್ಟು ವಿಶಾಲ ಹೃದಯಿ ನಾನಲ್ಲ ಎಂದು ಚೆಕ್ ತೆಗೆದು 6 ಲಕ್ಷ ಹಣ ಬರೆದು ಸೈನ್ ಮಾಡಿ ಅತ್ತೆ ಸುನಂದಮ್ಮನ ಕೈಗೆ ಕೊಡುತ್ತಾಳೆ ಚಂದನ. ಆಗ ಚಂದ್ರಿಕಾ ಇರುವಾಗ ಕೊಡಲು ಏನಾಗಬೇಕು ಎಂದಾಗ ಇಷ್ಟರವರೆಗೆ ಸುಮ್ಮನಿದ್ದ ಧೂಮಪ್ಪ, ಚಂದ್ರಿಕಾ ಬಾಯಿ ಮುಚ್ಚು, ನಯಾ ಪೈಸೆ ಕೊಡಲು ಆಗದ ಮೇಲೆ ಬಾಯಿ ಮುಚ್ಚಿರು. ಇದೇ ಹೌದು, ಇವಳು ಕೊಡಬೇಕೆಂಬ ಕಾಯಿದೆ ಕಾನೂನು ಏನೂ ಇಲ್ಲ, ನಾನು ನೋಡ್ತಾ ಕೇಳ್ತಾ ಇದ್ದೇನೆ. ಹೆಂಗಸರು ನಾಚಿಕೆ ಆಗಬೇಕು ನಿಮಗೆ, ಮನೆಗೆ ಮಾರಿ ಆಗ್ತಾ ಇದ್ದೀರಲ್ಲ ಎಂದು ನುಡಿದಾಗ, ಹೌದು ಮಾವ, ಎಲ್ಲರೂ ಹಾಗೆ, ತುಳಿಸಿಕೊಳ್ಳುವವರಿದ್ದರೆ ತುಳಿಯುವವರು ಜಾಸ್ತಿ. ನಿಮ್ಮ ಮಗನಿಗೆ ಹೆಣ್ಣಿನ ಬೆಲೆ ಗೊತ್ತಿಲ್ಲ, ಒಂಥರ ಆಟದ ಸಾಮಾನು. ಅವರಿಗೆ ಹೆಣ್ಣು ಅಂದರೆ ದಾಹಕ್ಕೆ ಗಂಗಾ, ಹಸಿವಿಗೆ ಅನ್ನಪೂರ್ಣ, ಉದ್ಯೋಗಕ್ಕೆ ವಿದ್ಯಾ, ಖರ್ಚಿಗೆ ಲಕ್ಷ್ಮಿ, ಬೆಳಗಿನ ಉಷಾ, ಮನಸ್ಸಿಗೆ ಶಾಂತಿ, ಸಂಜೆಯ ಸಂಧ್ಯಾ, ಎಲ್ಲದಕ್ಕೂ ಅಮ್ಮ ಅಕ್ಕ ತಂಗಿ ಹೆಂಡತಿ ಬೇಕು. ಆದರೆ ಇಲ್ಲ, ಹಾಗಿರುವ ಹೆಣ್ಣಿಗೆ ಮನಃಶಾಂತಿ ನೀಡಬೇಕೆಂಬುದು ನಿಮ್ಮ ಮಗನಿಗೆ ಗೊತ್ತಿಲ್ಲ. ಯಾಕೆ ಹೇಳಿ, ನೀವು ಅವರು ತಪ್ಪಿದಾಗ ತಿದ್ದಲಿಲ್ಲ, ಈಗ ಎಲ್ಲಿ ಮನೆತನದವರು? ಕರೆಯಿರಿ, ಹಣ ಹೊಂದಿಸಿ, ಮಾತು ಮಾತ್ರ ಬಿಟ್ಟಿ ಉಪದೇಶ ಫ್ರೀ ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಉಪದೇಶ ಮಾಡುವವರೇ. ಎಲ್ಲಿದೆ ಈಗ ಮನೆತನದ ಒಗ್ಗಟ್ಟು? ಒಬ್ಬರ ಕಾಲು ಎಳೆಯಲು, ಒಬ್ಬರ ಹಂಗಿಸಲು, ಉಪದೇಶ ಕೊಡಲು ಮಾತ್ರ ಮನೆತನದ ಒಗ್ಗಟ್ಟೆ ಎಂದು ನುಡಿದಾಗ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ಎಂದಾಗ ಶಿವಕುಮಾರ್ ಬಂದ. ಅವನು ಹೇಳಿದ್ದು ಸತ್ಯವೇ. ಈಗ ನೋಡಿದರೆ ಅಲ್ಲೊಬ್ಬ ಹೆಂಡತಿ ಇರಲಿ, ಅವರು ಬರಲಿ, ಯಾರನ್ನು ಬೇಕು ಮದುವೆ ಆಗಲಿ, ನನ್ನ ಬದುಕು ನನಗೆ ಎಂದುಕೊಂಡು ಸ್ಕಿಪ್ಪಿಂಗ್ ಆಡೋಕೆ ತೆಗೆದುಕೊಂಡು ಸೀದಾ ಜೀಪಲ್ಲಿ ಜಿಮ್ಮಿಗೆ ಹೋಗುತ್ತಾಳೆ ಚಂದನ. ಮಕ್ಕಳು ಇರುತ್ತಾ ಇದ್ದ ಕಾರಣ ಅವರನ್ನು ಕರೆಯದೆ ಒಬ್ಬಳೇ ಹೋದಳು. ಎಂದಿಗಿಂತ ಹೆಚ್ಚಾಗಿ ವ್ಯಾಯಾಮ ಮಾಡಿ ದುಃಖ ಹಾಗೂ ಬೊಜ್ಜು ಕರಗಿಸಿದಳು ಚಂದನ. ಸುಸ್ತಾಗಿ ಒಬ್ಬಳೆ ಕೂತು ಬೆವರು ಒರೆಸಿ ವೆಯ್ಟ್ ನೋಡುವಾಗ ಸಾಧಾರಣ 8 kgಯಷ್ಟು ತೂಕ ಕಮ್ಮಿಯೂ ಆಗಿತ್ತು. ಇಷ್ಟು ಸಣ್ಣಗೆ ಕಂಡಾಗ ಜಿಮ್ಮಿನ ಶಿಕ್ಷಕ, ಇನ್ನ 1-2 ಕಿಲೋ ಕಡಿಮೆ ಮಾಡಿದರೆ ನಿಮ್ಮ ಹೈಟ್ ವೆಯ್ಟ್ಗೆ ತಕ್ಕ ಶರೀರ ಎಂದಾಗ ಒಮ್ಮೆ ನಿರಾಸೆ ಆದರೂ ಪುನಃ ಮನಸ್ಸನ್ನು ಬೂಸ್ಟ್ ಮಾಡಿಕೊಂಡು, ನನ್ನ ಪ್ರೀತಿಸುವ ಮಕ್ಕಳಿಗಾಗಿ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಾದರೂ ನಾನು ಬದುಕಬೇಕೆಂಬ ಎಂದುಕೊಂಡು ಜೀಪು ಹತ್ತಿ ಮನೆಗೆ ಬಂದಳು ಚಂದನ. ಅಷ್ಟರಲ್ಲಿ ಮಾವ ಬ್ಯಾಂಕಿಗೆ ಹೋಗಿ ಹಣ ಕಟ್ಟಿ ಬಂದಿರುತ್ತಾರೆ. ಚಂದನ ಬಂದ ಕೂಡಲೇ ಅವಳ ಎದುರು ಕೈ ಮುಗಿದಾಗ, ಹಿರಿಯರು ತಾವು ಹೀಗೆ ಚಿಕ್ಕವರಿಗೆ ಕೈ ಮುಗಿದರೆ ಈ ಮನೆಗೆ ಶ್ರೇಯಸ್ಸಲ್ಲ ಮಾವ ಎಂದಾಗ, ನಾವು ಬರೇ ವಯಸ್ಸಲ್ಲಿ ಮಾತ್ರ ಹಿರಿಯರಮ್ಮ, ಗುಣದಲ್ಲಿ ನೀನು ತುಂಬ ಹಿರಿಯಳು ಎಂದಷ್ಟು ಹೇಳಿ ತಲೆ ಬಗ್ಗಿಸಿ ಹೊರಟು ಹೋದಾಗ, ಒಬ್ಬ ಮಗನ ಕರ್ತವ್ಯ ಏನು?
ಅಪ್ಪ ಅಮ್ಮನ ತಲೆ ಮೇಲೆ ಎತ್ತಿರುವಂತೆ ಜೀವಿಸುವುದು. ಇದು ಸಮಾಜದಲ್ಲಿ ತಲೆ ತಗ್ಗಿಸುವಂತ ಕೆಲಸ ಮಾಡಿ ಈಗ ಇಬ್ಬರು ತಲೆ ತಗ್ಗಿಸಿ ನಡೆಯುತ್ತಿದ್ದಾರೆ. ಇದೇ ಸಾಕು ಅವರ ಹಂತಕ್ಕೆ. ಮಾನಸಿಕ ಬಲಕುಸಿತ. ಮನುಷ್ಯ ಇದ್ದರೂ ಒಂದೇ, ಸತ್ತರೂ ಒಂದೇ. ಮಾವನ ಮುಖ ಕಣ್ಣು ನೋಡಲಾಗುವುದಿಲ್ಲ. ಬೇಕಾ ಮಕ್ಕಳು? ಇದಕ್ಕಿಂತ ಬಂಜೆಪಟ್ಟ ಎಷ್ಟೋ ಉತ್ತಮ. ಒಮ್ಮೆ ಮಾತ್ರ ಬಂಜೆಪಟ್ಟ. ಇದು ಆಗಾಗ ಕಂಡಾಗಲೆಲ್ಲ ಚರಿತ್ರೆಯನ್ನು ಹೇಳುವ ಪಟ್ಟ. ಬಂದೆ ಜೀವದ ತೊಂದರೆ. ಇದು ಮನಸ್ಸಿನ ಕಾಯಿಲೆ, ದೌರ್ಬಲ್ಯ. ಮನೆಯ ಊಟ ಬೇಡ, ಹೋಟೆಲು ಊಟದ ಚಟ. ಅದರ ಪರಿಣಾಮ. ನಾನೇಕೆ ಹೆಚ್ಚು ಯೋಚಿಸಲಿ ಅವರ ಬಗ್ಗೆ ಎಂದು ಕೆಲಸದಲ್ಲಿ ತೊಡಗಿಕೊಂಡರೂ ಮನದಲ್ಲಿ ನನಗೂ ಒಳಗೊಳಗೆ ಚಂದನಾಳನ್ನು ಕಾಡುತ್ತಿತ್ತು. ದಿನವೂ ಬಿಡದೆ ಬೆವರಳಿಸಿ ಜಿಮ್ಗೆ ತೆರಳಿ ವ್ಯಾಯಾಮ ಜೊತೆಗೆ ಸ್ಕಿಪ್ಪಿಂಗ್ ಜೊತೆಗೆ ಕೆಲಸ ಮಾಡಿ ಸಲಾಡ್ ಒಳ್ಳೆಯ ಹಿತಮಿತ ಆಹಾರ ತಿನ್ನುತ್ತಾ ತೆಳ್ಳಗಾಗತೊಡಗಿದಳು ಚಂದನ. ಒಮ್ಮೆ ತೆಳ್ಳಗೆ ಆಗುವ ತನಕ, ನಂತರ ತಾನಾಗೆ ತೆಳ್ಳಗೆ ಆಗುತ್ತಾರೆ. ಏಕೆಂದರೆ ತಿಂದ ಆಹಾರ ಬರೀ ಕೆಲಸಗಳಿಗೆ ಸಾಕೋಗಲ್ಲ. ವಿಪರೀತ ಜೀವ ದಂಡಿಸಿದರೂ ಕಷ್ಟ ಎಂದುಕೊಂಡು ಆ ದಿನ ವೆಯ್ಟ್ ನೋಡುವಾಗ 1 kg ಪುನಃ ಕಡಿಮೆ ಆಗಿದ್ದಳು ಚಂದನ. 1 ವಾರದ ಒಳಗೆ ಬ್ಯಾಂಕ್ ಹಣ ತಲುಪಿ ಚಂದ್ರಚೂಡ ಹಣ ಕಟ್ಟಿ ಅಲ್ಲಿಂದ ಬಿಡುಗಡೆ ಹೊಂದಿದ್ದ. 5-6 ಸಲ ಫೋನ್ ಮಾಡಿದರೂ ಚಂದನ ಫೋನು ಎತ್ತದಿರುವಾಗ ತಾಯಿಗೆ ಮಾಡಿ, ಯಾಕಮ್ಮ ಚಂದನ ಫೋನ್ ಎತ್ತುತ್ತಿಲ್ಲ ಅಂದಾಗ, ನಿನಗೆ ಗೊತ್ತಿರಬೇಕಲ್ಲ ಎಂದಷ್ಟು ಹೇಳಿ ಫೋನು ಇಟ್ಟು ಬಿಡುತ್ತಾರೆ. ನಾನು 2 ದಿನದಲ್ಲಿ ಊರಿಗೆ ಬರ್ತಾ ಇದ್ದೇನೆ ಎಂದಾಗ ಯಾರು ಉತ್ತರಿಸದೆ ಮೌನವಾದಾಗ ಚಂದ್ರಿಕಾ, ಅಣ್ಣ ಬರ್ತಾರಂತೆ, ಏರ್ಪೋರ್ಟ್ಗೆ ಹೋಗಿ ಅತ್ತಿಗೆ ಎಂದಾಗ ಅವರು ಚಿಕ್ಕ ಮಗು ಅಲ್ಲ, ಬರ್ತಾರೆ ಬಿಡು, ಯಾವ ಸಂಬಂಧ ಅಂತ ಹೋಗಲಿ ಎಂದು ಹೇಳುವಾಗ ಮಕ್ಕಳು ಶಾಲೆಯಿಂದ ಬರುತ್ತಾರೆ. ಅಮ್ಮ, ಸ್ಕೂಲಲ್ಲಿ ಟೀಚರ್ ಅಪ್ಪ ಬರ್ತಾರಾ ಅಂತ ಕೇಳಿದ್ರು. ಹೌದಾ, ಬರ್ತಾರಾ ಅಮ್ಮ ಎಂದಾಗ ಚಂದ್ರಿಕಾ, ಬರ್ತಾರೆ, ಆದರೆ ನಿಮ್ಮ ಅಮ್ಮ ಏರ್ಪೋರ್ಟ್ಗೆ ಹೋಗೋದಿಲ್ಲ, ಈಗ ಹಾಕಿ ದೊಡ್ಡ ಜನ ಎಂದಾಗ, ಹೌದು ಚಂದ್ರಿಕಾ, ಸಾಧನೆಯಲ್ಲಿ ನಾನು ದೊಡ್ಡ ಜನವೇ, ಆದರೆ ನಿನ್ನ ಅಣ್ಣನಷ್ಟು ಅಲ್ಲಮ್ಮ, ನೀವೇ ಹೋಗಿ ಕರೆದುಕೊಂಡು ಬನ್ನಿ. ರಕ್ತ ಸಂಬಂಧ ಅಲ್ವಾ, ನಮ್ಮದು ಮದುವೆ ಒಪ್ಪಂದ, ಬರೇ ಒಪ್ಪಂದ ಅಲ್ವಾ, ಒಪ್ಪಂದ ಮುರಿದರಾಯಿತು ಎಂದಾಗ, ಹಂಗಂದ್ರೆ ಏನಮ್ಮ ಎಂದು ಖುಷಿ ಕೇಳಿದಾಗ, ಅಪ್ಪ ಬಂದ ಮೇಲೆ ಇದೇ ಪ್ರಶ್ನೆ ಕೇಳು, ಉತ್ತರ ಕೊಡ್ತಾರೆ ಅಂದಾಗ, ಸರಿ, ಏನದು ಒಪ್ಪಂದ ಅಂದರೆ ಏನು, ಒಪ್ಪಂದ ಅಂದರೆ ಏನು ಎಂದು ಬಾಯಿಪಾಠ ಒಡೆಯುವಾಗ ಮಕ್ಕಳ ಮುಗ್ಧತೆಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ ಚಂದನಾಳಿಗೆ. ಮುಂದುವರಿಯುವುದು. ಲೇಖಕಿ ಶ್ರೀಮತಿ ಲಾವಣ್ಯ ಪ್ರಭೆ ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.